ಆಶಾ ಕಾರ್ಯಕರ್ತೆಯರ ಸ್ಥಾನಗಳನ್ನು ಜನಸಂಖ್ಯೆಗೆ ಅನುಗುಣವಾಗಿ ಷರತ್ತುಬದ್ಧಗೊಳಿಸಿ ಹೆಚ್ಚುವರಿ ಆಶಾ ಕಾರ್ಯಕರ್ತೆಯರನ್ನು ಕರ್ತವ್ಯದಿಂದ ವಜಾಗೊಳಿಸುವ ಸರ್ಕಾರದ ಆದೇಶವನ್ನು ಪುನರ್ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಬಂಟ್ವಾಳ, ಬೆಳ್ತಂಗಡಿ, ಮಂಗಳೂರು, ಪುತ್ತೂರು, ಸುಳ್ಯ ತಾಲೂಕುಗಳ ಆಶಾ ಕಾರ್ಯಕರ್ತೆಯರು ಶಾಸಕ ವೇದವ್ಯಾಸ್ ಕಾಮತ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಅರ್ಪಿಸಿದರು. ಜಿಲ್ಲೆಯಲ್ಲಿ 2009ನೇ ಸಾಲಿನಿಂದ ನಾವು ಕರ್ತವ್ಯ ನಿರ್ವಹಿಸುತ್ತಾ ಬಂದಿದ್ದೇವೆ. 2025ರ ಜೂನ್ ತಿಂಗಳ ಸುತ್ತೋಲೆಯನ್ವಯ ಜಿಲ್ಲೆಯಲ್ಲಿ ಸುಮಾರು 153 ಆಶಾ ಕಾರ್ಯಕರ್ತೆಯರು ಕರ್ತವ್ಯ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆದೇಶವನ್ನು ಹಿಂಪಡೆದು ಯಥಾಸ್ಥಿತಿ ಕಾಪಾಡಬೇಕು ಎಂದು ಶಾಸಕರಲ್ಲಿ ವಿನಂತಿಸಿದರು. ಇದಕ್ಕುತ್ತರಿಸಿದ ಶಾಸಕ ವೇದವ್ಯಾಸ ಕಾಮತ್, ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವವರು ಆಶಾ ಕಾರ್ಯಕರ್ತೆಯರು. ಆದರೆ ಈಗ ಸರ್ಕಾರದ ಈ ಆದೇಶದಿಂದ ಜೀವನ ನಿರ್ವಹಣೆಯ ಪ್ರಶ್ನೆ ಎದುರಾಗಿದೆ. ಇವರ ಈ ಮನವಿಯನ್ನು ಶೀಘ್ರವೇ ಸಂಬಂಧಪಟ್ಟವರಿಗೆ ತಲುಪಿಸಿ ಆದೇಶವನ್ನು ಪುನರ್ ಪರಿಶೀಲಿಸಲು ಮನವಿ ಮಾಡಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಕೊರೋನಾದ ಸಂದರ್ಭದಲ್ಲಿ ಕಟ್ಟದ ದಿನಗಳಲ್ಲಿ ಇಡೀ ಜಗತ್ತಿನ ಜನರು ಅಲ್ಲೋಲಕಲ್ಲೋಲ ಆದಂಥ ಸಂದರ್ಭದಲ್ಲಿ ನಮ್ಮ ಭಾರತವನ್ನು ಯಶಸ್ವಿಯಾಗಿ ರಕ್ಷಣೆ ಮಾಡಿದಂಥ ಭಾಳ ದೊಡ್ಡ ಕೀರ್ತಿ ಆ ವೈದ್ಯರೊಂದಿಗೆ, ಆ ಎಲ್ಲ ಆರೋಗ್ಯ ಇಲಾಖೆಯ ವ್ಯಕ್ತಿಗಳೊಂದಿಗೆ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ಯಾರು ಅಂತ ಕೇಳಿದರೆ ಆಶಾ ಕಾರ್ಯಕರ್ತರು. ತಮ್ಮ ಜೀವವನ್ನು ಲೆಕ್ಕಿಸದೆ, ತಮಗೂ ಕುಟುಂಬ ಇದೆ, ತಮಗೆ ಗಂಡ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ಅಂತೇಳೋದು ಲೆಕ್ಕಿಸದೆ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವ ರಾಜಕಾರಣಿಗಳು ಅಥವಾ ಯಾವ ಏರ್ ಕಂಡೀಷನ್ನಲ್ಲಿ ಕೂತ್ಕೊಂಡು ಇವತ್ತು ಈ ಆದೇಶವನ್ನು ಅನುಷ್ಠಾನ ಮಾಡುವಂಥ ವ್ಯಕ್ತಿಗಳು ಕೂಡ ಆ ರೀತಿಯ ಕಷ್ಟದ ಪರಿಸ್ಥಿತಿಯಲ್ಲಿ ಅಷ್ಟು ಸೇವೆಗಳನ್ನು ಮಾಡಿಲ್ಲ. ಇಂಥ ಬಡ ಆಶಾ ಕಾರ್ಯಕರ್ತರ ಹೊಟ್ಟೆಗೆ ಹೊಡೆದು ಅವರನ್ನು ಕೆಲಸದಿಂದ ಹೊರದಬ್ಬುವುದು ಅಂತ ಹೇಳಿದರೆ ಇದಕ್ಕೆ ನಾನು ಒಪ್ಪಲ್ಲ. ಇದರಲ್ಲಿ ವಿಧಾನಸೌಧದಲ್ಲಿ ಕೂಡ ಇದರ ಬಗ್ಗೆ ಸರ್ಕಾರದ ಗಮನವನ್ನು ತರ್ತೇನೆ.